ಚಳಿ ಬರ್ತಿತ್ತು ಗಬ್ಬರ್ ಸಿಂಗ್ ಬೆಚ್ಚ Thanks for watching Tulu movie. It's a very amazing movie, and Gabbar Singh. Okay, Gabbar Singh movie. It's a very amazing movie, and there is a lot of message. cinema ಭಾರಿ ಪೋರ್ಲ ಆಗ್ತದೆ ಆಕ್ಷನ್ಸ್ ಲೈಕ್ ಆಗ್ತದೆ ಸಂಕಲನ ಭಾರಿ ಪೋರ್ಲ ಡೆಫಿನೆಟ್ಲಿ. ಸೊ ಈತ ಜನ ಕಂಬಳದವರ ಗೋಪಾಲ ನೀವು ಪೂರ ಒಂದೊಂದು ಮೂವಿನವರ ತಗೊಂಡು ಮಾಡ್ತಾರೆ. ಥ್ಯಾಂಕ್ ಯು. ವೆರಿ ಗುಡ್. ನೋಡಿ, ಕನ್ನಡದವರಿಗೆ ಇಷ್ಟು ಅಭಿಮಾನ ಬೇಕು. ಭಾರಿ ಶೋಕದ ಮೂವಿ, ಮಸ್ತ್ ಖುಷಿ ಅಂದೆ. ಇಂಕ್ಲ ಊರದ ಮೂವಿ, ಈ ಊರು ಬಗ್ಗೆ ಈ ದೇಶದ ಬಗ್ಗೆ ತೋರಿ ನನ್ನ ಖುಷಿ. ಜೈ ಗಬ್ಬರ್. ಒಳ್ಳೆ ಸೂಪರ್ ಆದ ದಾದ ಖುಷಿ ಆಗಿದೆ. ಕಾಮಿಡಿ ಸೂಪರ್ ಆದ ನಮ್ಮ ಹೀರೋ ಅಂತ ಹೀರೋ ಪೂರ ತುಂಬ ಕಾಮಿಡಿ ಸೀನ್ಸ್ ಮತ್ತೆ ಭಾರಿ ಶೋ ಫುಲ್ ದಾದ ಖುಷಿ ಆಗಿದೆ. ಏನೋ ಖುಷಿ ಆನಂದ ಫೈಟ್ಸ್ ಫಾರ್ ಹೆಡ್ ಆಯ್ತು ನಾನು ರೋಹಿತ್ ಆಕ್ಷನ್ ಎಂಚದ ಆಕ್ಷನ್ ಆಕ್ಷನ್ ಭಯಂಕರ ಭಾರಿ ಸೂಪರ್ ಆಕ್ಷನ್ ಹೋಮ್ ಮಿನಿಸ್ಟರ್ ಪೂರ ಪೂರ ಕಾಮಿಡಿ ಫೈಟಿಂಗ್ ಸೂಪರ್ ಟ್ರೈ ನಮ್ಮ ಜವಡರ್ನ ಆಲ್ ದ ಬೆಸ್ಟ್ ಲೈಕ್ ಸಾಂಗ್ ಸೂಪರ್ ಅಣ್ಣ ಡ್ಯಾನ್ಸ್ ಸಾಂಗ್ ಫುಲ್ ಲಾಸ್ಟ್ ಸಾಂಗ್ Baby, I love you. Say that I love you. Churu inna moke telipuvana manipuvana. ಆಕ್ಟಿಂಗ್ ಗೊತ್ತಾಗ್ಬಿಟ್ಟು ಹೊಸತ್ತ ನ್ಯೂ ಕಮರ್ಸ್ ಗೊತ್ತಾಗ್ಬಿಟ್ಟು ಮಾಸ್ಟರ್ ಕಾಮಿಡಿ ತುಳುವಾಡದ ದರ್ಶನ್ ಹೈಟ್ ಪರ್ಸನ್ ಪೂರ ಫಸ್ಟ್ ಟೈಮ್ ಮತ್ತೊಂದು ಕಾಮಿಡಿ ಮೇರ್ ನಾಯರ್ ಗುಜರಾತ್ ಗಬ್ಬರ್ ಸಿಂಗ್ ಸೂಪರ್ ಗಬ್ಬರ್ ಸಿಂಗ್ ಸೂಪರ್ ಸೂಪರ್ ಮೂವಿ ಸೂಪರ್ ಸ್ಟೋರಿ ಸೂಪರ್ ಕಾಮಿಡಿ ಪೂರ ಫ್ಯಾಮಿಲಿ కొంచెం పానీపూరి మలుపులే ಬೇಟೆಗಳತ್ತೆ ಎಲ್ಲ ಲವ್ ಆಗಿ ಸೂಪರ್ ಅವರು ಪಾಡ್ಲ ಎಷ್ಟು ತೂಲ ಪೂರ ಎಂಜಾಯ್ ಫ್ಯಾಮಿಲಿ ವಾಚ್ Ucap berkawin mulai lah tahu paling berat. ಸಾಂಗ್ song mana macam awon si play song out at the background berapa shock kita ada pitch mata ಊರ್ದಾನೆ ಬರುತ್ತೆ ಊರ್ದಾನೆ ಸೀನ್ ಕೂಡ ಜಾಸ್ತಿ Dia tutti era troppo levere, baciò perché io non c'è dire guarda. ತುಳು ಭಾಷೆ ಜನ ಸಪೋರ್ಟ್ ಮಾಡಿದಾಗ ಒಳ್ಳೆ ವಿಷಯ ಮತ್ತೊಂದು ಪ್ಲೇ
The action or the dialogue delivery first time ಗಬ್ಬರ್ ಸಿಂಗ್ ಒಳ್ಳೆ ತುಂಬಾ ಖುಷಿ ಆಗುತ್ತೆ ನೋಡ್ಲಿಕ್ಕೆ. ಅದೇ ನಿಮ್ಗೆ ಇವರಿಗೆ ಆಕ್ಚುಲಿ ತುಳು ಬರೋದಿಲ್ಲ, ಇವರು ಕನ್ನಡದವರು, ಆದ್ರೂ ತುಳು ಮೂವಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿರೋದು ಮೇಯ್ನ್ ಅವರು. ಹೇಗಿತ್ತು ಮೂವಿ? ಗಟ್ಟಿ ಜೈ ಗಬ್ಬರ್. ಹೋಮ್ ಮಿನಿಸ್ಟರ್ ಭಾರಿ ಶೋಕದ ಮೂವಿ, ಮಸ್ತ್ ಖುಷಿ ಅಂದೆ. ಇಂಕ್ಲ ಊರದ ಮೂವಿ ಈ ಊರಿಗೆ ಬತ್ತೆ ಈದಿಗೆ ದೇಶದ ಬತ್ತೆ ತೂರೆ ನನಗೆ ಖುಷಿ. ಪೆಟ್ರೋಲ್ ಬಿಡ್ತಾ ಇದ್ದಾರೆ, ತೆಗೆದವರು ಸಾವು ಅಡ್ಡ ಹೊಡಿತಿ. ಆಕ್ಟಿಂಗ್ ಸೂಪರ್, ಹೀರೋ ಹೀರೋಯಿನ್ ಆಲ್ ದ ಬೆಸ್ಟ್. ಹೌದಾ? ವೆರಿ ಗುಡ್. ನೋಡಿ, ಕನ್ನಡದವರಿಗೆ ಇಷ್ಟು ಅಭಿಮಾನ ಬೇಕು. Very nice movie, comic telling very serious. ಬೇತೆ ಟೈಪ್ ರೆಗ್ಯುಲರ್ ಕಾಮಿಡಿ ಬಿಡುದು ಬೇತೆ ಕಾನ್ಸೆಪ್ಟ್ ಅಂದ್ರೆ ಎಡ್ಡೆಂಡು ಮಸ್ತ್ ಎಡ್ಡೆಂಡು ತುಳುನಾಡು ಹೊಸ ಹೀರೋ ಪೂರ ಆಕ್ಟಿಂಗ್ ಪೂರ ಲೈಕ್ ಆಗ್ತದೆ. ಮಾತಾ ತುಳು ಇಂಡಸ್ಟ್ರಿದ ಕಮಲದ ಫ್ಯಾನ್ಸ್ ನಕಲ ರಿಕ್ವೆಸ್ಟ್ ಇದ್ದೇ ಗೊತ್ತಾಯಿನ ಬೇರೆ ಹೀರೋ ಕಮಲದ ಏರು ಬಿಟ್ಪನವ್ರಿಗೆ ಎಂತ ಪಾತೆರುಂಡು ಹೋಗಿರ್ಲೇನು ಗಿಟ್ಪೇರು ಯಾಕಂದ್ರೆ ಆಂಕರಿಂಗ್ ಬಂದಿರ್ತೀರು ಆರ್ ಫಾರ್ಮಲ್ ಬ್ಯಾಕ್ ಗ್ರೌಂಡ್ ತರ ಡೆಫಿನೆಟ್ಲಿ. ಸೊ ಈತ ಜನ ಕಮಲದ ಹೊರಗೆ ಹೋಗ್ಬಾರ ನೀವು ಪೂರ ಒಂದೊಂದು ಮೂವಿನ ಹೊರ ತಗೊಂಡು ಮಾತಾಡ್ತಾರೆ. ಥ್ಯಾಂಕ್ ಯು ಜೈ ತುಳುನಾಡು. ಬೇತೊಂದು ಟೈಪ್ ಸ್ಟೋರಿ ಜನ ಸಾಧಾರಣ ಮೂವಿ ಬಂದ ಕಾಮಿಡಿ ಬೇತ ಟೈಪ್ ಗೊಪ್ಪುಂಡು ಜೋಕುಲು ಕಾಲ ಪುರಾತನ ಫೋಟೋ ಶೂಟ್ ಮಾಡ್ಬಿಡತ್ತ ಹೀರೋಯಿನ್ ಏನೊಂದಿದೆ ಪ್ಲೇ ಏನದೆ ಪ್ಲೇ ನಿನ್ನ ದೇವನ ಹಿಂಗ್ ಪಿಕ್ಚರ್ ಮಾಡ್ಕೊಂಡು ಕಲರ್ ಬ್ಲಾಕ್ ಅಂಡ್ ವೈಟ್ ಅನ್ನ ತುತ್ತು Number 2, something different. Crowd number 2. Crowd must all the best. Comedy super. ಸಿನಿಮಾ ಭಾರಿ ಪೊರ್ಲ ಆಗ್ತದೆ, ಆಕ್ಷನ್ಸ್ ಲೈಕ್ ಆಗ್ತದೆ, ಸಂಕಲನ ಭಾರಿ ಪೊರ್ಲ ಆಗ್ತದೆ, ಡೈಲಾಗ್ ಮಾಡ್ತದೆ. ಒಕ್ಕ ನಮ್ಮ ತುಳು ಭಾಷೆಗೆ ಒಂಜಿ ಅಭಿವೃದ್ಧಿ ಮಲ್ಪನೆಗೆ ಒಂದೊಂದು ಮಾದರಿ ಭಾರಿ ಲೈಕ್ ಡೈರೆಕ್ಷನ್ ಲೈಕ್ ಆಗ್ತದೆ. ಮಾತೆಲ್ಲ ಒಂಜಿ ಫ್ಯಾಮಿಲಿ ಕುದ್ದು ತೂಪುನೆಂಚಿನ ಪಿಕ್ಚರ್ ಕಣಾತೊಂದು ಸೊಲ್ಲಾದೆ ಮಸ್ತ್ ಪ್ರೀಮಿಯರ್ ಅಂತಂದ ರೆಗ್ಯುಲರ್ ಶೋ ಮಸ್ತ್ ನಡಪಡಿಸೋದು ಹಾರೈಸ Gabbar movie, first of all, Tulu very height the hero introduce ಮಾಡ್ತೇವೆ. ಎಸ್ಪೆಷಲಿ ಫೈಟ್ ಸೀಕ್ವೆನ್ಸ್ ಕೂಡ ಭಾರಿ ಶೋ ಕೂಡ ಮಾಡ್ತಾರೆ. ಅನ್ನ ಒಂದು ಹೊಸ ಮೂವಿ ಬಂದು ನಂಗೆ ಗೊತ್ತಾಗುತ್ತೆ ಪಂಡ ಫಸ್ಟ್ ಮೂವಿ ಬಂದು ನಂಗೆ ಫೀಲ್ ಆಗೋದಿಚ್ಚಿ ಆದ್ರೆ ಆ್ಯಕ್ಟಿಂಗ್ ಮಾಡಿದ್ರು ಬ್ರೈಟ್ ಫ್ಯೂಚರ್ ಉಂಟು. ಆಲ್ ದ ವೆರಿ ಬೆಸ್ಟ್ ಗಬ್ಬರ್ ಸಿಂಗ್ ಮೂರು ರಿಲೀಸ್ ಆಗೋದು ನನ್ನ ಪರ್ಸನಲ್ ಹೀರೋ ಎಕ್ಸಲೆಂಟ್ ಫ್ಯಾಮಿಲಿ ಓರಿಯೆಂಟೆಡ್ ಮಾತೆಲ್ಲ ಬರ್ತದೆ ಕಾಮಿಡಿ ಫನ್ ಪಾರ್ಟ್ ರಿಲೇಟೆಡ್ ಸಾಂಗ್ ರಿಲೇಟೆಡ್ ಲಾಸ್ಟ್ ಸಾಂಗ್ ಕ್ಯಾಚ್ ಇತ್ತು. ಹೆಡ್ ಮೂವಿ ಮಾತೆಲ್ಲ 100% ಎಂಜಾಯ್ ಮಾಡ್ಕೊಂಡು ಚಳಿ ಬರ್ತಿತ್ತು ಗಬ್ಬರ್ ಸಿಂಗ್ ಬೆಚ್ಚ
ಅಲ್ಲ ಇಂಚಿನ ಎಡೆ ಪಿಕ್ಚರ್ ಬರೋದು ನಮ್ಮ ಆಯ್ಕೆ ತುಳು ಭಾಷೆ ಬರ್ಪಾಗ ತುಳು ಭಾಷೆ ಎಡೆ ಕಲಾವಿದನೆಲ್ಲ ಸೂಪರ್ ಮೂವಿ ಭಾರಿ ಶೋಕ ಆಗ್ತದೆ ಭಾರಿ ಖುಷಿ ಆಗುತ್ತೆ ಕಾಮಿಡಿ ಭಾರಿ ಖುಷಿ ಆಗ್ತದೆ ಸೂಪರ್ ಡಂಬಲ್ ತುಳು ಭಾಷೆ ಬುಲೆಪಾಲೆ ಇಂಚನೆ ಮೂವಿ ಬರಡು ತುಂಬುದ ಇಂಚನೆ ಮತ್ತೆ ಇಪ್ಪುದ ಗಬ್ಬರ್ ಸಿಂಗ್ ಕ್ಲಾಸ್ ಗಬ್ಬರ್ ಸಿಂಗ್ ಮೂವಿ ಮಸ್ತ್ ಖುಷಿ ಆಯ್ತು ಹೋಮ್ ಮಿನಿಸ್ಟರ್ ಆಕ್ಟರ್ ಮಸ್ತ್ ಸೂಪರ್ ಮಮ್ಮಿ ಅವ್ರ ಕಡೆ ಮಾಮಿ ಹೀರೋಲ್ಲ ಸೂಪರ್ ಓ ಬೇಬಿ ಆಯ್ತು ನಾವು ಮಸ್ತ್ ಶೋ ಮಸ್ತ್ ಖುಷಿ ಆಯ್ತು ಕಾಮಿಡಿ ಸೂಪರ್ ಥ್ಯಾಂಕ್ ಯು ಭಾರಿ ಶೋಕ ಆಯ್ತು ಏನಾಗಲ್ಲ ಕಾಮಿಡಿ ಮತ್ತು ಭಾರಿ ಎಡ್ಡೆ ನಲ್ಲ ಮುಗ್ಗಿನ ನಲ್ಲ ಉಂಡ ಊರುಡ್ಲ ಇಂಕು ಜಾಸ್ತಿ ಮಚ್ಚ ಹೊರಗೆ ತುಳು ಪಿಕ್ಚರ್ ಅಂತ ಭಾರಿ ಖುಷಿ ಭಾರಿ ಇಂಟ್ರೆಸ್ಟಿಂಗ್ ಭಾರಿ ಎಡ್ಡೆ ಆಗ್ತದೆ ಆಲ್ ದಿ ಬೆಸ್ಟ್. ನಮಸ್ತೆ ಮಾತಾಡಿಲ್ಲ ಊರುಡು ಉಪ್ಪುನಂಚಿನ ತುಳುನಾಡಿನ ರಕ್ಷಣಾ ವೇದಿಕೆದ ಒಂದು ವೀಕ್ಷಕರ ಆಯ್ನಂಚಿನ ಫ್ರಾಂಕಿ ಡಿಸೋಜ ಈ ಮೂವಿಡು ಆಕ್ಟ್ ಮಾಡ್ತಿದ್ದೇರು. ಸೊ ಅಣ್ಣ ಅಭಿಮಾನಿ ಬಾಳದೆಲ್ಲ ಮೂರು ಒಮನಿಡು ಉಂಡು. ಸೊ ಅಕ್ಕನ ಪರವಾದ ಮಾತಾಡ ಅಕ್ಕಲು ಅರೆಗೋಸ್ಕರ ಮೂವಿಗೆ ಕಾಯ್ದೇರು. ಸೊ ಅಣ್ಣ ಸಪೋರ್ಟರ್ಸ್ ಮಾತ್ರ ಉಳ್ಳೇರು. ಸೊ ನನಗಾಗಿ ಈ ಮೂವಿಗೆ ಸಪೋರ್ಟ್ ಕೊಟ್ಟೇರು. ಆಲ್ ದ ವೆರಿ ಬೆಸ್ಟ್. ಜೈ ಬಾವೇರ್, ಜೈ ಬಾವಾ, ಜೈ ಬಾವಾ. Boys.